ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇರುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ಇಂಧನ ದರ ಏರಿಕೆಯನ್ನು ಖಂಡಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಕ್ಲಾಕ್ ಟವರ್ ಮುಂಭಾಗ ಇಂದು ಬೆಳಿಗ್ಗೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಖಾಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಇರಿಸಿ ಪ್ರಧಾನಿ ನರೇಂದ್ರ ಮೋದಿ, ಸಚಿವೆ ಸ್ಮೃತಿ ಇರಾನಿ ಮೊದಲಾದವರ ಭಾವಚಿತ್ರಗಳನ್ನು ಮುಂದಿಟ್ಟು ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರವನ್ನ ಕೂಗಿದ್ರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಮುನಿಬ್ ಬೆಂಗ್ರೆ, ಅಕ್ಬರ್ ರಾಜಾ, ಸುಹೇಲ್ ಖಾನ್, ಸಿದ್ದೀಕ್ ಬೆಂಗ್ರೆ, ಶರೀಫ್ ಪಾಂಡೇಶ್ವರ ಮೊದಲಾದವರು ಉಪಸ್ಥಿತರಿದ್ದರು. चुनावना पूर्व सभी मातुकलु अगर हम चुनकर तो आएंगे तो 100 दिन में महंगाई कम करेंगे. अगर हम चुनकर तो आएंगे तो 100 दिन में महंगाई कम करेंगे ಅಂತ ಹೇಳಿದಂತಹ ಮೋದಿಜಿ ಅವರು ನಾವು ಆಡಳಿತಕ್ಕೆ ಬಂದರೆ ಕೇವಲ 100 ದಿನಗಳಲ್ಲಿ ಇಲ್ಲಿನ ಬೆಲೆ ಏರಿಕೆಗಳನ್ನು ನಾವು ಕಮ್ಮಿ ಮಾಡ್ತಾ ಇರುವಂತಹ ಮಾತುಗಳು ನಮಗೆ ಬಂದಿದ್ರು. ಈಗ ಈ ದೇಶದಲ್ಲಿ ಕೇವಲ ದೇವಸ್ಥಾನ, ಮಂದಿರ, ಚರ್ಚ್, ಮಸೀದಿ ಇದರ ಬಗ್ಗೆ ಮಾತ್ರ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮುಸಲ್ಮಾನರ ಮೇಲೆ ನಿರಂತರವಾದಂತಹ ಹತ್ಯೆಗಳು ಇವತ್ತು ನಡೀತಾ ಇದೆ. ಕರ್ನಾಟಕದಲ್ಲಂತೂ ಜಾತಿ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಗಲ್ಲಿಗಳಲ್ಲಿ ಒಂದು ಕೋಮು ವಿಷ ಬೀಜವನ್ನು ಬಿತ್ತಿ ಕೋಮು ಗಲಭೆಯನ್ನು ಮಾಡುವಂತಹ ಸಂಘ ಪರಿವಾರದ ಹುನ್ನಾರವನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಥವಾ ಇವತ್ತು ಜಾತಿ ಮಧ್ಯೆ ಏನು ವಹಿವಾಟುಗಳನ್ನು ಮಾಡಬಾರ್ದೆಂಬಂತಹ ಸಂಘಿಗಳು ಇವತ್ತು ಆದೇಶವನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ಹಾಗೆ ಮಾಡಬಾರ್ದೆಂಬಂಥದ್ದು ಹೇಳ್ತಾ ಇದ್ದಾರೆ. ಇಂತಹ ಹೇಳಿಕೆಯನ್ನು ಕೊಡುವವರ ವಿರುದ್ಧ ಕಾನೂನಿನಡಿಯಲ್ಲಿ ಶಿಕ್ಷೆಯನ್ನು ಮಾಡುತ್ತಿಲ್ಲ ಎಂಬ